ಕೋಸ್ಟಲ್ ವುಡ್ನ ರೊಮ್ಯಾಂಟಿಕ್ ನಿರ್ದೇಶಕ ರಘು ಶೆಟ್ಟಿ ಅವರು ಇದೀಗ ಮತ್ತೊಮ್ಮೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಆದರೆ ಈ ಬಾರಿ ನಿರ್ದೇಶನ ಮಾಡ್ತಿರೋದು ತುಳು ಚಿತ್ರಕ್ಕಲ್ಲ. ಚಂದನವನಕ್ಕೆ ಕಾಲಿಡ್ತಿರೋ ಶೆಟ್ರು ಈಗಾಗಲೇ ತನ್ನ ಚಿತ್ರಕ್ಕೆ ಪೂರ್ವ ತಯಾರಿ ನಡೆಸುತ್ತಿದ್ದಾರೆ. ಹಾಗೆ ನಾಯಕ ನಟ ಮತ್ತು ಒಂದಿಷ್ಟು ತಂತ್ರಜ್ಞರ ಆಯ್ಕೆಯನ್ನು ಮಾಡಲಾಗಿದೆ. ಹಾಗಾದರೆ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ, ಅದರ ಸುತ್ತ ಒಂದು ರೌಂಡ್ ಹಾಕೋಣ ಬನ್ನಿ. ಎಸ್, ರಘು ಶೆಟ್ಟಿ ಅವರ ಚೊಚ್ಚಲ ಕನ್ನಡ ಚಿತ್ರದ ಸ್ಕ್ರಿಪ್ಟ್ ಕೆಲಸ ಕೊನೆಯ ಹಂತದಲ್ಲಿದ್ದು ರೊಮ್ಯಾಂಟಿಕ್ ಕಾಮಿಡಿ ಕಥಾಹಂದರವನ್ನು ಹೊಂದಿದೆ. ಈಗಾಗಲೇ ನಟ ಕೋಮಲ್ ಅವರ ಜೊತೆಗೂ ಈ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ. ಅವರಿಗೂ ಚಿತ್ರದ ಕತೆ ತುಂಬಾನೇ ಇಷ್ಟವಾಗಿದ್ದು ನಾಯಕ ನಟನಾಗಿ ಕೋಮಲ್ ಅವರೇ ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಸ್ಪೇಸ್ ಮೀಡಿಯಾ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಿರೋ ಈ ಚಿತ್ರಕ್ಕೆ ಗುರುದತ್ ಕುಲಕರ್ಣಿ ಎನ್ನುವರು ಬಂಡವಾಳ ಹೂಡಲಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಆನಂದ್ ಸುಂದರೇಶ್ ಚಿತ್ರಕ್ಕೆ ಫೋಕಸ್ ಮಾಡಲಿದ್ದು ಸುರೇಶರ ಸಂಕಲನಕಾರರಾಗಿ ಫಿಕ್ಸ್ ಆಗಿದ್ದಾರೆ. ಉಳಿದಂತೆ ಚಿತ್ರದಲ್ಲಿ ಯಾರೆಲ್ಲ ಬಣ್ಣ ಹಚ್ಚಲಿದ್ದಾರೆ, ಯಾವೆಲ್ಲ ತಂತ್ರಜ್ಞರು ಸಾಥ್ ಕೊಡಲಿದ್ದಾರೆ ಎನ್ನುವುದಕ್ಕೆ ಸದ್ಯಕ್ಕೆ ಉತ್ತರವಿಲ್ಲ. ಇನ್ನು ರಘು ಶೆಟ್ಟಿ ಅವರು ಈ ಹಿಂದೆ ಅರ್ಜುನ್ ವೆಡ್ ಸಮೃತ ಅನ್ನೋ ತುಳು ಸಿನಿಮಾವನ್ನು ನಿರ್ದೇಶಿಸಿದ್ದು ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿತ್ತು. ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮಾತ್ರವಲ್ಲದೆ ರಘು ಶೆಟ್ರು ರೊಮ್ಯಾಂಟಿಕ್ ಡೈರೆಕ್ಟರ್ ಎಂದು ಅನಿಸಿಕೊಂಡಿದ್ರು. ಇದೀಗ ಶೆಟ್ರು ತನ್ನ ದ್ವಿತೀಯ ಇನ್ನಿಂಗ್ಸ್ ಅನ್ನು ಗಾಂಧಿನಗರದಲ್ಲಿ ಶುರು ಮಾಡುತ್ತಿದ್ದು ಇಲ್ಲಿ ಯಾವ ರೀತಿ ಕಮಲ್ ಮಾಡ್ತಾರೆ ಎಂದು ಕಾದು ನೋಡಬೇಕು. ಹಾಗೆ ಅವರ ಈ ಸಿನಿಮಾಗೆ ಶುಭವಾಗಲಿ ಎನ್ನುವುದೇ ನಮ್ಮಾಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.